ಕರಾವಳಿ ಭಾಗದಲ್ಲಿ ನೈಟ್ ಕರ್ಫ್ಯೂಗೆ ಪರ ವಿರೋಧದ ಚರ್ಚೆಯ ಬೆನ್ನಲ್ಲೇ ವಿ4 ನ್ಯೂಸ್ ಅಭಿಯಾನವನ್ನು ಆರಂಭಿಸಿದೆ. ಇದೀಗ ಕರಾವಳಿ ಭಾಗದ ಕಲಾವಿದರು ವಿ4 ನ್ಯೂಸ್ ಅಭಿಯಾನಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಹಲವಾರು ಮಂದಿ ನಾಗರಿಕರು, ನಾಟಕ ನಿರ್ದೇಶಕರು, ಚಿತ್ರ ನಿರ್ಮಾಪಕರು ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಈ ಕುರಿತು ವಿ4 ನ್ಯೂಸ್ ಜೊತೆಯಲ್ಲಿ ಮಾತನಾಡಿದ ಚಿತ್ರ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್, ರಾತ್ರಿ ಕರ್ಫ್ಯೂ ಅನಗತ್ಯ, ಜನವಿರೋಧಿ ನೀತಿ ಎಂದು ಖಂಡಿಸಿದ್ದಾರೆ. ಕಳೆದ 1 ವರ್ಷ ಲಾಕ್ಡೌನ್ ಸಮಯದಲ್ಲಿ ನಾಟಕರಂಗ ನಿಂತು ಹೋಗಿತ್ತು. ಇದೀಗ ಮತ್ತೆ ನಾಟಕರಂಗ ಚೇತರಿಕೆಗೊಂಡಿದ್ದು, ಕಲಾವಿದರು ಮತ್ತೆ ಉಸಿರಾಡುವಂತಾಗಿದೆ. ಆದರೆ ಇದೀಗ ರಾಜ್ಯ ಸರ್ಕಾರ ಮತ್ತೆ ನೈಟ್ ಕರ್ಫ್ಯೂ ಮಾಡಿದ್ರಿಂದ ಕಲಾವಿದರು ಮತ್ತೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಿದರು. ಈಗ 10 ಗಂಟೆ ನಂತರ ಕರ್ಫ್ಯೂ ಹಾಕಿದ್ದು ಯಾಕೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. 10 ಗಂಟೆ ನಂತರ ಯಾಕಂದರೆ 10 ಗಂಟೆ ನಂತರ ಇಲ್ಲ ಸಹ ಮಂಗಳೂರಲ್ಲಿ ಜನರೇ ಓಡಾಡ್ತಾ ಇಲ್ಲ. 10 ಗಂಟೆ ನಂತರ ಕರ್ಫ್ಯೂ ಹಾಕಿ ಈಗ ಒಂದು ವರ್ಷದಿಂದ ಬಡ ಜನರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಅದರಲ್ಲೂ ನಮ್ಮ ಕಲಾವಿದರಿಗಂತೂ ತುಂಬ ಕಷ್ಟ ಆಗ್ತಾ ಉಂಟು. 1 ವರ್ಷದಿಂದ ಅವರಿಗೆ ನಾಟಕ ಇಲ್ಲ, ಯಕ್ಷಗಾನ ಇಲ್ಲ, ಇಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಈಗ ಮೊನ್ನೆ 10 ಗಂಟೆ ನಂತರ ಕರ್ಫ್ಯೂ ಹಾಕಿದ ಕಾರಣ ಎಲ್ಲೇ ಒಂದು ಕಡೆ ನಾಟಕ ಇತ್ತು, ಅವರು ಬರುವಾಗ 1-1/4 ಗಂಟೆ ಲೇಟ್ ಆಯಿತು. ಅವರನ್ನು ಹೋಗಲಿಕ್ಕೆ ಬಿಡಲಿಲ್ಲ, ಇಲ್ಲೇ ಮಲಗಿ ಅಂತ ಹೇಳಿದರು ಪೊಲೀಸ್ನವರು. ತುಂಬ ಅನ್ಯಾಯ ಆಗ್ತಾಯಿದೆ. ಪೊಲೀಸರಿಂದ ಅನ್ಯಾಯ ಆಗ್ತಾಯಿದೆಯಾ ಅಥವಾ ಸರ್ಕಾರದ ಅನ್ಯಾಯ ಆಗ್ತಾಯಿದೆ ಅಂತ ನನಗೆ ಏನು ಹೇಳಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಖಂಡಿತವಾಗಿ ಸಹ 10 ಗಂಟೆಯಿಂದ ನಂತರ ಕೊರೋನಾ ಬರೋದಿಲ್ಲ ಅಂತೇಳಿ ಹೇಳೋದು ಸರ್ಕಾರದ ತಪ್ಪು ಕಲ್ಪನೆ. ಖಂಡಿತವಾಗಿ ಸಹ ಅಗತ್ಯ ಇಲ್ಲ. ಇಲ್ಲಿ ಮಂಗಳೂರಿನಂಥ ಸಿಟಿಯಲ್ಲಿ ನೈಟ್ ಕರ್ಫ್ಯೂ ಖಂಡಿತವಾಗಿ ಅಗತ್ಯ ಇಲ್ಲ. ಯಾಕಂತೇಳಿದರೆ ಅವರು ಯಾಕೆ ಆಗ್ತಾರೆ ಅಂತ ಹೇಳಿದರೆ ರಾತ್ರಿ ಪಾರ್ಟಿ ಇರ್ತದೆ. ಅದೇ ಹೋಟೆಲ್ನವರಿಗೆ ಒಂದು 10 ಗಂಟೆ ಅಂತ ಹೇಳಿದರೆ 8:30 ಗಂಟೆಗೆ ಬಾಗಿಲು ಮುಚ್ಚಬೇಕಾಗ್ತದೆ ಹೋಟೆಲ್ನವರೆಲ್ಲ. ಬಸ್ಸಿನವರು 7 ಗಂಟೆಗೆ ಬಸ್ ಇಲ್ಲ, ಕೆಲವು ಕಡೆ ಬಸ್ಸೇ ಇಲ್ಲ, 7:30 ಗಂಟೆಗೆ ಬಸ್ ಬಂದ್ ಮಾಡಿದ್ದಾರೆ. ಇದರಿಂದ ಎಲ್ಲ ಬಡವರಿಗೆ ತೊಂದರೆ ಆಗ್ತಾಯಿದೆ. ಇದು ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ನನ್ನ ಲೆಕ್ಕದಲ್ಲಿ ಈ ಕರ್ಫ್ಯೂ ಅಗತ್ಯವೇ ಇಲ್ಲ. ದಯಮಾಡಿ ಸರ್ಕಾರದವರು ಇದನ್ನು ಹಿಂದೆ ಪಡಿಬೇಕು. ಜನರಿಗೆ ಅವೇರ್ನೆಸ್ ಕೊಡಲಿ. ಮಾಸ್ಕ್ ಹಾಕಬೇಕು, ಕೈ ತೊಳಿಬೇಕು, ಇಂಥದ್ದೆಲ್ಲ ಡಿಸ್ಟೆನ್ಸ್ ಇರಬೇಕು, ಇಂಥದ್ದೆಲ್ಲ ಮಾಡಿ. ಇದು ಕರ್ಫ್ಯೂ ಹಾಕಿದ್ರೆ ನಿಜವಾಗಿ ಸಹ ಏನು ಪ್ರಯೋಜನ ಇಲ್ಲ. ಜನರಲ್ಲಿ ಹೆದರಿಕೆ ಪುನಃ ಜಾಸ್ತಿ ಹೆದರಿಕೆ ಆಗ್ತಾ ಉಂಟು. ಕೆಲವರು ಹೆದರಿ ಸಾಯ್ತಾ ಇದ್ದಾರೆ. ಪರಿಸ್ಥಿತಿ ಎಷ್ಟೋ ಬಡ ಇದು ಅನ್ನ ಇಲ್ಲದ ಏನಿಲ್ಲ. ಹೋದ ಸರಿ ಆದರೆ ಕಿಟ್ಟು ಅದು ಇದು ಅಂತೇಳಿ ಕೊಡ್ತಾಯಿದ್ರು. ಈ ಸರಿ ಶ್ರೀಮಂತರಿಗೆ ಅದು ಸಹ ಕೊಡಲಿಕ್ಕೆ ಆಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಅಲ್ಲ, ಖಂಡಿತವಾಗಿ ಸದ್ಯ 1 ವರ್ಷದಿಂದ ಅವರಿಗೆ ನಾಟಕ ನಿಂತಿದೆ. ಕಲಾವಿದರಿಂದ ನಾಟಕ, ರಂಗಭೂಮಿ ನಾಟಕ ಇಲ್ಲ ಅವರಿಗೆ 1 ವರ್ಷದಿಂದ. ಈಗ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಉಸಿರಾಡುವಾಗ ಇವರಿಗೆ ತಂದು ಬೆಡ್ಡಿಗೆ ಹಾಕಿ ಮಲಗಿಸಿದಾಗಿದೆ 10 ಗಂಟೆ ನಂತರ ಹಾಕಿ. ಈಗೆಲ್ಲ ICUಯಲ್ಲಿದ್ದಾರೆ. ಅಂಥ ಪರಿಸ್ಥಿತಿ ಕಲಾವಿದರದು. ದಯಮಾಡಿ ಅವರಿಗೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಸರ್ಕಾರ, ಖಂಡಿತವಾಗಿ ಸಹ ಕಲಾವಿದರಿಗೆ. ಇಲ್ಲಾಂದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದು ಗ್ಯಾರಂಟಿ. ಈಗ ನನಗೆ ಗೊತ್ತಿದ್ದ ಕೆಲವರು ಕಲಾವಿದರು ಅವೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾರೆ, ಎಂತ ಮಾಡೋದು ಪ್ರಕಾಶ್ ಅಣ್ಣ, ಎಂತ ಮಾಡೋದು ನಂತರ ಕೇಳ್ತಾ ಇದ್ದಾರೆ. ತುಂಬ ಕಷ್ಟ ಹೇಳಿದ್ದಾರೆ ಅವರಿಗೆ.